ನಾನು ಹರ್ಷಿತಾ. ಕಾರ್ವಾಪ್ಲರ್ ಚಾನೆಲ್ಗೆ ಸ್ವಾಗತ. ವಾರ್ತೆಗಳ ಮುಖ್ಯಾಂಶಗಳು. ಇಂದಿನಿಂದ ಅಸ್ನೋಟಿ ಗ್ರಾಮದ ಶ್ರೀ ಕಾಮಾಕ್ಷಿ ದೇವಿ ಸಾರ್ವಜನಿಕರ ದರ್ಶನಕ್ಕೆ ಆರಂಭ. ಮನೆ ಬೀಗ ಮುರಿದು ಮನೆ ಕಳ್ಳತನ, ಚಿನ್ನಾಭರಣ ಹಣ ದೋಚಿ ಪರಾರಿ. ಹೊನ್ನಾವರದ ಮಂಕಿ ಗ್ರಾಮದ ದೇವರಗದ್ದೆ ಬಳಿ ಪೊಲೀಸ್ ದಾಳಿ. ಕುಮಟಾದಲ್ಲಿ ಬಸ್ ಸಂಚಾರ ಅವ್ಯವಸ್ಥೆ ಸರಿಪಡಿಸಲು ಎಬಿವಿಪಿ ಆಗ್ರಹ. ಮುಂಡಗೋಡಿನಲ್ಲಿ 2 ವರ್ಷವಾದರೂ ಮುಗಿಯದ ಕಾಮಗಾರಿ. ವಾರ್ತೆಗಳ ವಿವರ. ಇಂದಿನಿಂದ ಅಸ್ನೋಟಿ ಗ್ರಾಮದ ಶ್ರೀ ಕಾಮಾಕ್ಷಿ ದೇವಿ ಸಾರ್ವಜನಿಕರ ದರ್ಶನಕ್ಕೆ ಆರಂಭ. ಕಾರವಾರದ ಅಸ್ನೋಟಿ ಗ್ರಾಮದ ಸಾತಿವಾಡದಲ್ಲಿರುವ ಶ್ರೀ ಕಾಮಾಕ್ಷಿ ದೇವಿಯ ದರ್ಶನಕ್ಕೆ ಪ್ರತಿ ಅಮಾವಾಸ್ಯೆಗೆ ಸಾವಿರಾರು ಭಕ್ತರ ದಂಡು ಇರುತ್ತಿತ್ತು. ಆದರೆ ಕಳೆದ ಮಾರ್ಚ್ನಿಂದ ಕರೋನಾ ಮಹಾಮಾರಿಯಿಂದ ದೇವಿಯ ದರ್ಶನ ಪಡೆಯಲು ಸರ್ಕಾರದ ಮಾರ್ಗಸೂಚಿಯಂತೆ ಬಂದ್ ಮಾಡಲಾಗಿತ್ತು. ಆದರೆ ಈಗ ಸರ್ಕಾರ ನಿರ್ಬಂಧ ತೆಗೆದಿದ್ದರಿಂದ ಇಂದು ಮಾರ್ಚ್ 11ರಿಂದ ಭಕ್ತರಿಗಾಗಿ ಕಾಮಾಕ್ಷಿ ದೇಗುಲ ದರ್ಶನಕ್ಕೆ ತೆರೆದಿರುವುದು. ಹಾಗೆ ಮೊದಲಿನಂತೆ ನಡೆದು ಬಂದ ರೀತಿಯಲ್ಲಿ ಪ್ರತಿ ಅಮಾವಾಸ್ಯೆಗೆ ದೇವಿಯ ದರ್ಶನದ ಕಾರ್ಯಕ್ರಮ ಪ್ರಾರಂಭ ಇರುವುದು. ಇದೇ 25ನೇ ಫೆಬ್ರವರಿಯಂದು ದೇವಿಯ ಉತ್ಸವದ ನಿಮಿತ್ತ ಭಕ್ತರು ಪಾಲ್ಗೊಳ್ಳುವುದು ಹಾಗೂ ಸಾಮಾಜಿಕ ಅಂತರ ಕಾಯ್ದುಕೊಂಡು ಮಾಸ್ಕ್ ಧರಿಸಿ ಸರ್ಕಾರದ ನಿಯಮಗಳನ್ನು ಪಾಲಿಸಿ ದೇವಿಯ ಉತ್ಸವದಲ್ಲಿ ಭಾಗಿಯಾಗಿ ಕೃಪಾಶೀರ್ವಾದ ಪಡೆಯುವುದು ಎಂದು ಪೂಜಾರಿಯವರು ತಿಳಿಸಿದ್ದಾರೆ. इतले दिवसानं करोना निमित्तानं देवस्थान बंद आशिल्लें. ह्या अमावाशेंतल्यान कामाक्षी देवस्थान ह्या अमावाशेंतल्यान सगळ्या भक्त मंडळाक सगळ्याक ह्या अमावाशेंतल्यान निमंत्रण आसा. ह्या अमावाशेन ओपन आसा. सगळ्या लोकांनी येवं जाय आनी येवचे फेब्रुवारी 25 तारखेक वार्षिक उत्सव आसा. सगळे भक्त मंडळाक निमंत्रण आसा. त्या कामाक्षी देवस्थान येवं जाय. ಮುಂಡಗೋಡಿನಲ್ಲಿ 2 ವರ್ಷವಾದರೂ ಮುಗಿಯದ ಕಾಮಗಾರಿ. ಮುಂಡಗೋಡ ನಂದಘಟ್ಟ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಯರೇಬೈಲ್ ಗ್ರಾಮದಿಂದ ಪ್ರಾರಂಭವಾಗುವ ರಸ್ತೆಯು ಗುಂಜಾವತಿವರೆಗೆ ಸುಮಾರು 7 ಕಿಲೋಮೀಟರ್ ಇದೆ. 2 ವರ್ಷದ ಹಿಂದೆ ಅಗೆದು ಕಡಿ ಹಾಕಿ ಕಾಮಗಾರಿ ಪೂರ್ಣ ಮಾಡದೆ ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರು ಅರ್ಧಂಬರ್ಧ ಕೆಲಸ ಮಾಡಿ ಹಾಗೇ ಬಿಟ್ಟಿದ್ದಾರೆ. ಹದಗೆಟ್ಟ ರಸ್ತೆಯಲ್ಲಿ ದಿನನಿತ್ಯ ಓಡಾಡುವ ವಾಹನ ಚಾಲಕರಿಗೆ ಮತ್ತು ಬೈಕ್ ಸವಾರರಿಗೆ ತೊಂದರೆಯುಂಟಾಗಿದೆ. ರಾತ್ರಿ ವೇಳೆ ಈ ರಸ್ತೆಯಲ್ಲಿ ನಿಧಾನವಾಗಿ ವಾಹನಗಳನ್ನು ಚಲಾಯಿಸುವಾಗ ಕಾಡು ಪ್ರಾಣಿಗಳ ಕಾಟ ತಪ್ಪಿದ್ದಲ್ಲ. ಹಾಗಂತ ಸ್ಪೀಡ್ ಆಗಿ ಹೋದರೆ ಅಪಾಯ ಕಟ್ಟಿಟ್ಟ ಬುತ್ತಿ. ಕಾಮಗಾರಿಗೆ ಆದೇಶವಿದ್ದರೂ ಏಕೆ ಮಾಡುತ್ತಿಲ್ಲ? ಜನಪ್ರತಿನಿಧಿಗಳ ಗಮನಕ್ಕೆ ತಂದರೂ ಪ್ರಯೋಜನವಾಗಿಲ್ಲ. ಅಧಿಕಾರಿಗಳನ್ನು ಕೇಳಿದರೆ ಕರೋನಾ ಸಬೂಬು ಹೇಳಿ ಜಾರಿಕೊಳ್ಳುತ್ತಿದ್ದಾರೆ. ಕರೋನಾ ಮಧ್ಯೆ ಹಲವೆಡೆ ಕಾಮಗಾರಿಗಳು ಪ್ರಾರಂಭವಾಗಿವೆ. ಯರೇಬೈಲ್ನಿಂದ ಗುಂಜಾವತಿವರೆಗಿನ ರಸ್ತೆಗೆ ಮಾತ್ರ ಮುಹೂರ್ತ ಕೂಡಿ ಬಂದಿಲ್ಲ ಎಂಬುದು ಸ್ಥಳೀಯರ ಮಾತು. ಪಿಡಬ್ಲ್ಯೂಡಿಯ ಅಧಿಕಾರಿಗಳ ಮತ್ತು ಗುತ್ತಿಗೆದಾರರ ವಿರುದ್ಧ ಕ್ರಮ ಕೈಗೊಳ್ಳದ ಜನಪ್ರತಿನಿಧಿಗಳು ಮೌನವಾಗಿರುವುದು ಗ್ರಾಮಸ್ಥರ ಆಕ್ರೋಶಕ್ಕೆ ಕಾರಣವಾಗಿದೆ. ಆದ್ದರಿಂದ ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಮ್ ಹೆಬ್ಬಾರ್ ಅವರು ತಕ್ಷಣ ವರದಿ ತರಿಸಿಕೊಂಡು ಕಾಮಗಾರಿ ಪ್ರಾರಂಭಿಸಲು ಗುತ್ತಿಗೆದಾರರಿಗೆ ಮತ್ತು ಪಿಡಬ್ಲ್ಯೂಡಿಯ ಅಧಿಕಾರಿಗಳಿಗೆ ನಿರ್ದೇಶನ ನೀಡಬೇಕು. ಇಲ್ಲವಾದರೆ ಪಿಡಬ್ಲ್ಯೂಡಿ ಕಚೇರಿಗೆ ಮುತ್ತಿಗೆ ಹಾಕುತ್ತೇವೆ ಎಂದು ಯರೇಬೈಲ್ ಮತ್ತು ಬಸನಾಳದ ವಿಠು ಎಡೆಗೆ, ಫಕೀರಪ್ಪ ಚೌರಿ, ಸಗುಬಾಯಿ ಎಡೆಗೆ, ರಾಮು ಕೊಕರೆ, ವಿಠಲ್ ವರಕ್, ಬೋರು ವರಕ್ ಎಚ್ಚರಿಸಿದ್ದಾರೆ. ಹೊನ್ನಾವರದ ಮಂಕಿ ಗ್ರಾಮದ ದೇವರಗದ್ದೆ ಬಳಿ ಪೊಲೀಸ್ ದಾಳಿ. ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರದ ಮಂಕಿ ಗ್ರಾಮದ ದೇವರಗದ್ದೆ ಬಳಿ ಜೂಜಾಟ ಆಡುತ್ತಿದ್ದ ವೇಳೆ ಪೊಲೀಸರು ದಾಳಿಯನ್ನು ನಡೆಸಿದ್ದಾರೆ ಹಾಗೂ ಜೂಜಾಟ ಆಡುತ್ತಿದ್ದ 10 ಜನರನ್ನು ಪೊಲೀಸರು ಬಂಧಿಸಿದ್ದಾರೆ. ಬಂಧಿತರು ಭಾಸ್ಕರ್, ಸಂತೋಷ್, ತಿಮ್ಮಪ್ಪ, ಗಣಪತಿ, ಮಾಬ್ಳು, ಶ್ರೀಧರ್, ಗೋಪಾಲ್, ಉಲ್ಲಾಸ್, ಮೋಹನ್, ರಘುವೀರ್ ಎಂದು ಮಾಹಿತಿ ಬಂದಿದೆ. ಬಂಧಿತರಿಂದ ದಾಳಿ ಸಂದರ್ಭದಲ್ಲಿ 9,890 ರೂಪಾಯಿ ನಗದು, ಆಟದ ಪರಿಕರಗಳನ್ನು ವಶಕ್ಕೆ ಪಡೆಯಲಾಗಿದೆ. ಮಂಕಿ ಪಿಎಸ್ಐ ಪರಮಾನಂದ ಕೊಣ್ಣೂರು ನೇತೃತ್ವದಲ್ಲಿ ಪೊಲೀಸರು ಕಾರ್ಯಾಚರಣೆ ನಡೆಸಿದ್ದಾರೆ. ಈ ಸಂಬಂಧ ಮಂಕಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕುಮಟಾದಲ್ಲಿ ಬಸ್ ಸಂಚಾರ ಅವ್ಯವಸ್ಥೆ ಸರಿಪಡಿಸಲು ಎಬಿವಿಪಿ ಆಗ್ರಹ. ಕುಮಟಾ
ಕರೋನಾ ಮಹಾಮಾರಿಯ ನಂತರದ ಜನಜೀವನ ಹಾಗೂ ಶಾಲಾ ಕಾಲೇಜು ಸಹಜ ಸ್ಥಿತಿಗೆ ಮರಳಿದರೂ ಸಹ ಈವರೆಗೆ ಗ್ರಾಮೀಣ ಭಾಗದಲ್ಲಿ ಬಸ್ ಸಂಚಾರ ಸರಿಯಾಗಿ ಪ್ರಾರಂಭವಾಗದ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳು ಜನಸಾಮಾನ್ಯರಿಗೆ ಸಮಸ್ಯೆಯಾಗುತ್ತಿದ್ದು, ಈ ಹಿಂದೆ ಸಂಬಂಧಿಸಿದ ಸಾರಿಗೆ ಅಧಿಕಾರಿಗಳಿಗೆ ವಿಷಯ ತಿಳಿಸಿದರೂ ಯಾವುದೇ ರೀತಿಯಲ್ಲಿ ಪರಿಹಾರ ಕಂಡುಕೊಳ್ಳಲು ವಿಫಲವಾಗಿದೆ ಎಂದು ಆರೋಪಿಸಿ ಕುಮಟಾ ಎಬಿವಿಪಿ ಘಟಕದವರು ಬಸ್ ಡಿಪೋವರೆಗೆ ಮೆರವಣಿಗೆ ನಡೆಸಿದರು. ಈ ಸಂದರ್ಭದಲ್ಲಿ ಮನವಿ ನೀಡಿದ ಎಬಿವಿಪಿ ಪ್ರಮುಖರು ಎಟಿಎಸ್ ಸಾರಿಗೆ ಅಧಿಕಾರಿಗಳಿಂದ ಅತಿ ಶೀಘ್ರವಾಗಿ ಪರಿಹಾರ ಸೂಕ್ತ ಆಶ್ವಾಸನೆ ನೀಡುವಂತೆ ಆಗ್ರಹಿಸಿದರು. ಇಲ್ಲವಾದಲ್ಲಿ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಈ ಸಂದರ್ಭದಲ್ಲಿ ಕುಮಟಾ ಪೊಲೀಸ್ ನಿರೀಕ್ಷಕರು, ಎಬಿವಿಪಿ ಮುಖಂಡರಾದ ಗಜೇಂದ್ರ, ಶ್ರೀರಾಮ್, ಸಂದೇಶ್, ವೀರೇಂದ್ರ ಹಾಗೂ ಇತರ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಮುಂಡಗೋಡಿನಲ್ಲಿ ಮನೆ ಬೀಗ ಮುರಿದು ಮನೆ ಕಳ್ಳತನ, ಚಿನ್ನಾಭರಣ ಹಣ ದೋಚಿ ಪರಾರಿ. ಮುಂಡಗೋಡ ಮನೆಯಲ್ಲಿ ಯಾರೂ ಇಲ್ಲದ ವೇಳೆ ಮನೆಯ ಬೀಗ ಮುರಿದು ಚಿನ್ನಾಭರಣ ಹಣ ದೋಚಿ ಕಳ್ಳರು ಪರಾರಿಯಾದ ಘಟನೆ ಉತ್ತರ ಕನ್ನಡ ಜಿಲ್ಲೆಯ ಮುಂಡಗೋಡು ತಾಲೂಕಿನ ಬೆಡಸ್ಗಾಂವ್ನಲ್ಲಿ ನಡೆದಿದೆ. ಬೆಡಸ್ಗಾಂವ್ ಗ್ರಾಮದ ಕೃಷ್ಣ ನಾಯ್ಕ್ ಎಂಬುವವರಿಗೆ ಸೇರಿದ ಮನೆಯಾಗಿದ್ದು, ಮಧ್ಯಾಹ್ನದ ವೇಳೆ ಕಳ್ಳತನ ಮಾಡಲಾಗಿದೆ. 15 ಗ್ರಾಂ ಚಿನ್ನ, 25,000 ನಗದು, 2 ಬೆಳ್ಳಿ ಚೈನ್ ಕಳ್ಳತನ ಮಾಡಲಾಗಿದ್ದು, ಮುಂಡಗೋಡು ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಲಾರಿ ಡಿಕ್ಕಿಯಾಗಿ ಬೈಕ್ ಸವಾರ ಸಾವು. ಯಲ್ಲಾಪುರ ರಾಷ್ಟ್ರೀಯ ಹೆದ್ದಾರಿ 63ರಲ್ಲಿ ಲಾರಿ ಬೈಕ್ಗೆ ಡಿಕ್ಕಿ ಹೊಡೆದಿದ್ದರಿಂದ ಬೈಕ್ ಸವಾರ ಮೃತಪಟ್ಟ ಘಟನೆ ಪಟ್ಟಣದ ಜೋಡುಕೆರೆ ಬಳಿ ಸಂಭವಿಸಿದೆ. ಲಾಲ್ಗುಳಿಯ ಸುಕುಮಾರ್ ಮಾಣಕು ಸಿದ್ದಿ 43 ವರ್ಷ ಮೃತಪಟ್ಟ ಸವಾರ. ಹಿಂಬದಿಯ ಸವಾರ ಬರ್ನಾ ಬಾಬು ಸಿದ್ದಿ ಗಾಯಗೊಂಡಿದ್ದಾರೆ. ಬೈಕ್ಗೆ ಪೆಟ್ರೋಲ್ ಹಾಕಿಸಲೆಂದು ರಸ್ತೆ ದಾಟುವ ವೇಳೆ ಹುಬ್ಬಳ್ಳಿಯಿಂದ ಯಲ್ಲಾಪುರ ಕಡೆಗೆ ಸಾಗುವಾಗ ಲಾರಿ ಡಿಕ್ಕಿ ಹೊಡೆದಿದೆ. ಗಾಯಗೊಂಡ ಇಬ್ಬರನ್ನು ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಚಿಕಿತ್ಸೆಗೆ ಸ್ಪಂದಿಸದೆ ಸುಕುಮಾರ ಮೃತಪಟ್ಟಿದ್ದು, ಇನ್ನೊಬ್ಬ ಗಾಯಾಳು ಬರ್ನಾಬ್ಗೆ ಚಿಕಿತ್ಸೆ ನೀಡಲಾಗುತ್ತಿದೆ. ಲಾರಿ ಚಾಲಕ ಕೇರಳದ ಸಫೀರ್ ಸಲೀಂ ಕೆ ವಿರುದ್ಧ ಯಲ್ಲಾಪುರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇನ್ನು ಮತ್ತಷ್ಟು ಸುದ್ದಿಗಾಗಿ ಕಾರವಾರ ಪ್ಲಸ್ ವೀಕ್ಷಿಸಿ. ನೀವು ಯೂಟ್ಯೂಬ್ ಅಲ್ಲಿ ನೋಡ್ತಿದ್ದೀರಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಫೇಸ್ಬುಕ್ ಪೇಜ್ ಅಲ್ಲಿ ನೋಡ್ತಿದ್ದೀರಿ, ಫಾಲೋ ಮಾಡಿ. ಧನ್ಯವಾದಗಳು. ಕೂಡಿ ಬಂದಿಲ್ಲ ಎಂಬುದು